ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಪುತ್ತೂರು ದಸರಾ ನಾಡಹಬ್ಬ ಸಮಿತಿಯ ಜಂಟಿ ಆಶ್ರಯದಲ್ಲಿ 68ನೇ ಪುತ್ತೂರು ದಸರಾ ನಾಡಹಬ್ಬ 2021 ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಚಾಲನೆಯನ್ನ ನೀಡಲಾಯಿತು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಅವರು ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಪರಂಪರೆಯ ಅವಿಭಾಜ್ಯ ಅಂಗವಾದ ಸಾಂಸ್ಕೃತಿಕ ವೈಭವಕ್ಕೆ ವೇದಿಕೆ ಕೊಡುವ ಸಂಗತಿಯನ್ನ ಕಳೆದ ಹಲವಾರು ವರ್ಷಗಳಿಂದ ನಾಡಹಬ್ಬ ಮಾಡಿದೆ. ನಡೆದಾಡುವ ಕೋಶ ಡಾಕ್ಟರ್ ಶಿವರಾಮ್ ಕಾರಂತರ ಮೇಲ್ಪಂಕ್ತಿಯಲ್ಲಿ ನಾಡಹಬ್ಬ ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಸಮಿತಿ ಪೂರ್ವಜನ್ಮ ಸುಕೃತ ಫಲ ಹಾಗೂ ಹಿರಿಯರ ಆಶೀರ್ವಾದ ಅಂತಲೇ ನಾನಿಲ್ಲಿ ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇಷ್ಟು ಹಿರಿಯರಿರುವ ವೇದಿಕೆಯಲ್ಲಿ ದೀಪೋಜ್ವಲನಕ್ಕೆ ಸಿಕ್ಕಿದಂಥ ಅವಕಾಶ ಮಹಾಲಿಂಗೇಶ್ವರನ ಮತ್ತು ನಿಮ್ಮೆಲ್ಲರ ಅನುಗ್ರಹ ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದಸರಾ ನಾಡ ಹಬ್ಬ ಚೆನ್ನಾಗಿರುವಾಗಲೇ ನೋಡ್ಕೊಂಡು ಬಂದಂಥದ್ದು. ನನ್ನ ನೆನಪಿನ ಪ್ರಕಾರ NK ಸುಬ್ರಹ್ಮಣ್ಯಂ ಅವರ ಸಂದರ್ಭದಲ್ಲಿ ಅದು ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗಿನ ಅಂಗಣಕ್ಕೆ ಬಂದದ್ದು ಅಂತ ನೆನಪು ನನಗೆ. ಮೊದಲು ಬೇರೆ ಕಡೆಯಲ್ಲಿ ನಡೀತಾ ಇತ್ತು, ಅವರ ಸಂದರ್ಭದಲ್ಲಿ ಅಲ್ಲಿಗೆ ಬಂದದ್ದು. ಯಾವ ವರ್ಷ ಸರ್ ಅದು? ಯಾವ ವರ್ಷ? ಆ ಸಂದರ್ಭದಲ್ಲಿ ಅದು ಮಹಾಲಿಂಗೇಶ್ವರ ದೇವಸ್ಥಾನದ ಅಂಗಣಕ್ಕೆ ಬಂತು. ಅಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದಂಥದ್ದು. ಈಗ ಇವತ್ತು ನಾವೇನು ಧಾರ್ಮಿಕ ಶಿಕ್ಷಣ ಅಂತ ಹೇಳ್ಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಯೋಚನೆ ಮಾಡ್ತಾ ಇದ್ದೇವೆ, ಆ ಒಂದು ರೀತಿಯ ಶಿಕ್ಷಣವನ್ನು ಪರೋಕ್ಷವಾಗಿ ಈ ಒಂದು ವೇದಿಕೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಅಭಿನಂದನೆಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಸಮಿತಿಯ ಗೌರವ ಸಲಹೆಗಾರ ನ್ಯಾಯವಾದಿ ಎನ್ ಸುಬ್ರಹ್ಮಣ್ಯಂ, ಸಮಿತಿಯ ಗೌರವಾಧ್ಯಕ್ಷ NK ಜಗನ್ನಿವಾಸ್ ರಾವ್, ಪುತ್ತೂರು ದಸರಾ ನಾಡಹಬ್ಬ ಸಮಿತಿ ಅಧ್ಯಕ್ಷ ವಾಟಿಡ್ಕ ಕೃಷ್ಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು.